ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ನಮ್ಮ ಜೊತೆ ಸುಷ್ಮಿತಾ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ. ಆಕ್ಚುಲಿ ಅವರು ಆರೋಗ್ಯವಾದಂಥ ಫುಡ್ಗಳು, ಜ್ಯೂಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಓಕೆ, ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀವು ನಾವು ಕೂಡ ಚೆನ್ನಾಗಿದ್ವಿ. ಇವತ್ತು ಕುಂಕುಮ ಎಲ್ಲ ಇಟ್ಟುಕೊಂಡು ಏನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರಾ? ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಏನು ಚಿತ್ರಪುರ ದೇವಸ್ಥಾನ? ಇವಾಗಲೇ ಬ್ರಹ್ಮಕಲಶ ಎಲ್ಲ ಆಯ್ತಲ್ಲ, ಆಗ ಸರಿಯಾಗಿ ದೇವರನ್ನು ಎಲ್ಲ ದರ್ಶನ ಸರಿಯಾಗಿ ಸಿಗ್ಲಿಲ್ಲ. ಸೊ ಇವತ್ತು ಆರಾಮಾಗಿ ಹೋಗಿ ಬಂದದ್ದು. ಈಗ ಆರಾಮಾಗಿ ದೇವರನ್ನೆಲ್ಲ ದರ್ಶನ ಮಾಡ್ಕೊಂಡು ಬಂದು. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ಇವತ್ತು ಒಂದು ಚಿಕನ್ ಪಾಪ್ಕಾರ್ನ್ ಅಂತ. ಚಿಕನ್ ಪಾಪ್ಕಾರ್ನ್. ಓಕೆ. ಮತ್ತೊಂದು ನ್ಯೂ ಸ್ಟೈಲ್ ಲೆಮನ್ ಜ್ಯೂಸ್. ನಾನು ಆಗ್ಲೇ ಹೇಳಿದೆ, ಆರೋಗ್ಯಕರವಾದಂತ ಜ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ. 1 2 3 ಜ್ಯೂಸ್ ಇವಾಗ್ಲೂ ನನಗೆ ನೆನಪಿದೆ. ಹಾಗಾಗಿ 1 2 3 ಅಲ್ಲ, ABC ಜ್ಯೂಸ್, ಆಪಲ್ ಎಲ್ಲ ಹಾಕೊಂಡು ಚೆನ್ನಾಗಿರುತ್ತೆ ಅದು ಜ್ಯೂಸ್. ಇವತ್ತು ಲೆಮನ್ ಜ್ಯೂಸ್ ಮಾಡ್ತಿದ್ದಾರೆ. ಓಕೆ, ಲೆಮನ್ ಜ್ಯೂಸ್ ಮತ್ತು ಇನ್ನೊಂದು ಚಿಕನ್ ಪಾಪ್ಕಾರ್ನ್ ಎರಡು ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋಗಲ್ಲ? ಸರಿ, ಬನ್ನಿ. ಎಸ್ ಮ್ಯಾಮ್, ಇವಾಗ ನಾವು ಅಡಿಗೆ ರೂಮಿಗೆ ಬಂದೈತಲ್ಲ, ಫಸ್ಟ್ ಯಾವ್ದು ಮಾಡುವ? ಚಿಕನ್ ಐಟಮ್ ಮಾಡುವಂತ. ಚಿಕನ್ ಪಾಪ್ಕಾರ್ನ್. ಓಕೆ, ಆಮೇಲೆ ಜ್ಯೂಸ್ ಮಾಡುವಂತ. ಹೌದು, ಮೊದಲಿಗೆ ಮ್ಯಾರಿನೇಟ್ ಮಾಡ್ಲಿಕ್ಕಿದೆ ಚಿಕನ್ ಎಲ್ಲ. ಹೌದು. ಚಿಕನ್ ಎಷ್ಟು? ನಾನೊಂದು 1/4 kg ಅಷ್ಟು ತಗೊಂಡಿದ್ದೇನೆ. ಸ್ಪೂನ್ ಪುಡಿ. ನೀವು ಬೋನ್ಲೆಸ್ ಚಿಕನ್ ಸಣ್ಣ ಸಣ್ಣದಾಗಿ ಹೀಗೆ ತುಂಡು ಮಾಡ್ಕೊಂಡು ಇರಬೇಕು. ಏನು ಗೋಬಿಗೆಲ್ಲ ಹೇಗೆ? ಹೌದು. ಓಕೆ, ಚಿಕನ್ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ. ಹೌದು, ಸ್ವಲ್ಪ ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು. ನಂತರ ವೆನಿಗರ್ ಹಾಕೊಳ್ತಿದ್ದೇನೆ, 1 ರಿಂದ 2 ಸ್ಪೂನ್. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟೇ ಇದಕ್ಕೆ ಮಿಕ್ಸ್ಗೆ? ಇಲ್ಲ ಹಾಕ್ಲಿಕ್ಕೆ ಉಂಟು. ಸ್ವಲ್ಪ ಮಿಕ್ಸ್ ಆಗಲಿ ಇದು ಉಪ್ಪಿನೊಟ್ಟಿಗೆ. ಅದನ್ನು ಮಿಕ್ಸ್ ಮಾಡಬೇಕು. ಈಗ ಒಳಗೆ ಆಯಿಲ್ ಏನಾದರೂ ಬೇಕಾ ನಾವು? ಇಲ್ಲ ಆಯಿಲ್ ಇಟ್ಟು ಬಿಡೋಣ. ಡೀಪ್ ಫ್ರೈ ಮಾಡಲಿಕ್ಕಿದೆ, ಸ್ಲೋ ಅಲ್ಲಿ ಇಟ್ಟು ಬಿಡೋಣ. ಓಕೆ, ಆಯಿಲ್ ಇಡಬೇಕಾದ್ರೆ ನಾವು ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಹೌದು. ನಿಮಗೊಂದು ವಿಷಯ ಗೊತ್ತುಂಟ ಏನು ಅಂತ? ಇಲ್ಲ, ಹೇಳಿದ್ರೆ ಗೊತ್ತಾಗ್ತದೆ. ಹೇಳ್ತೀವಿ. ಹೇಳ್ತೀನಿ. ಈಗ ನಾವು ಅಡಿಗೆ ಮಾಡಲಿಕ್ಕೆ ಗ್ಯಾಸ್ ಎಲ್ಲ ಬೇಕಲ್ಲ? ಹೌದು, ಎಣ್ಣೆ ಕೂಡ ಬೇಕೇ ಬೇಕು. ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಆಗ್ತಾ ಇದೆ. ಚಿಲ್ಲಿ ಪೌಡರ್ ಕೊಡಿ. ಚಿಲ್ಲಿ ಪೌಡರ್? ಹೌದು. ಅರುಣಾ ಮಸಾಲೆ ಅವರ ಓಕೆ, ಮೆಣಸಿನ ಹುಡಿಯನ್ನು ಹಾಗೆ ಮಿಕ್ಸ್ ಮಾಡಿ. ಓಕೆ, ನಾನು ಗ್ಯಾಸ್ ಉರಿಸುವಾಗ ಒಂದು ಹೇಳಿದೆ ನಿಮಗೆ, ಒಂದು ವಿಷಯ ಗೊತ್ತುಂಟ ಅಂತ. ಇವಾಗ ಅಡಿಗೆ ಮಾಡಲಿಕ್ಕೆ ಗ್ಯಾಸ್ ಎಲ್ಲ ಬೇಕಲ್ಲ? ಈಗ ಗ್ಯಾಸಿಗೆಲ್ಲ ರೇಟ್ ಜಾಸ್ತಿ ಆಗಿದೆ. ಇವಾಗ ಏನೋ ಚುನಾವಣೆ ಬಂತು, ನೀವು ಯಾರಿಗೆ ವೋಟ್ ಹಾಕ್ತೀರ?
ಅದು ನಾನು ಇನ್ನೂ ಡಿಸೈಡ್ ಮಾಡಲಿಲ್ಲ. ಇನ್ನೇನು ಡಿಸೈಡ್ ಮಾಡೋದು? ಇನ್ನೊಂದು 20-30 ದಿವಸದಲ್ಲಿ ಎಲೆಕ್ಷನ್ ಬರುತ್ತೆ. ಹೌದು, ಯಾರು ನಿಲ್ತಾರೆ ಅಂತ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ಹಣ ಕೊಡ್ತಾರೆ ಅವರಿಗೆ. ಇಲ್ಲ, ನಾವು ಹಣದ ಪರವಾಗಿ ಅಲ್ಲ, ನಾವು ಯಾರು ಕೆಲಸ ಮಾಡ್ತಾರೆ ಗುಣದ ಪರವಾಗಿ ಅಂತ. ಹೌದು. ಹಾಗಾದ್ರೆ ನೀವು ಜನ ನೋಡಿ ಓಟ್ ಹಾಕಿದ್ರೆ. ಹೌದು. ಮತ್ತೆ ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೇನೆ. ರೆಡ್ ಚಿಲ್ಲಿ? ರೆಡ್ ಚಿಲ್ಲಿ ಸಾಸ್ 2 ಟೇಬಲ್ ಸ್ಪೂನ್ ಅಷ್ಟು. ಇದು ಸ್ವಲ್ಪ ಸ್ಪೈಸಿನೆಸ್ ಇರ್ತದೆ. ಆಕ್ಚುಲಿ ಇದು ಮ್ಯಾರಿನೇಟ್ ಮಾಡಿ ಒಂದು 1 ಅವರ್ ಲೆಫ್ಟ್ ಮಾಡ್ಲಿಕ್ಕೆ ಉಂಟು. ಸೊ ಇಲ್ಲಿ ನಾನು ಕ್ವಿಕ್ ಆಗಿ ಮಾಡ್ತಿದ್ದೇನೆ. ಸೊ ಮನೆಯಲ್ಲಿ ಮಾಡುವವರು 1 ಅವರ್ ಇಟ್ಟು ಮಾಡಿದ್ರೆ ಸ್ವಲ್ಪ ಅದು ಮಾಂಸದ ತುಂಡೆಲ್ಲ ಸ್ವಲ್ಪ ಎಳೆದುಕೊಳ್ತದೆ ಕರೆಕ್ಟ್ ಆಗಿ. ಹೌದು. ನಂತರ ಇದಕ್ಕೆ ಕಸೂರಿ ಮೇಥಿ ಹಾಕ್ತಿದ್ದೇನೆ. ಹೌದು, ಪರಿಮಳಕ್ಕೆಲ್ಲ ಹೌದು, ಒಳ್ಳೆಯದಾಗ್ತದೆ. ನಂತರ ಹಾಲು ಹಾಕ್ತಾ ಇದ್ದೇನೆ. ಹೌದು, 2 ಟೇಬಲ್ ಸ್ಪೂನ್ ಅಷ್ಟು. ಚಿಕನ್ಗೂ ಹಾಲಿಗೂ ಮ್ಯಾಚ್ ಆಗ್ತದೆ? ಹೌದು, ಮ್ಯಾಚ್ ಆಗ್ತದೆ. ಡಿಫ್ರೆಂಟ್ ಟೇಸ್ಟ್ ಇರ್ಬೋದು. ಹೌದು, ಡಿಫ್ರೆಂಟ್ ಇರ್ತದೆ ಸ್ವಲ್ಪ ಟೇಸ್ಟ್. ನಂತರ ಇದಕ್ಕೇನೆ 2 ಎಗ್ ಬೀಟ್ ಮಾಡಿದ್ದೇನೆ ನಾನು. ನೋಡಿ ಹಾಕೊಳ್ಬೇಕು ಎಷ್ಟು ಬೇಕಂತ. 2 ಎಗ್ ಹಾಕೊಂಡಿದ್ದೀರಾ? ಹೌದು, ಎಷ್ಟು ಬೇಕೋ ಅಷ್ಟು. ಈಗ ಜಾಸ್ತಿ ಹಾಕಿದ್ರೆ ನೀರು ಆಗ್ತದೆ. ಹೌದು, 1 ಕಮ್ಮಿ ಆಗ್ತದೆ. ಸೊ 1.5 ಎಷ್ಟು ಬೇಕಾಗ್ತದೆ. ಮತ್ತೆ ಉಳಿದ್ರೆ ಅದನ್ನು ಚಿಕ್ಕ ಬಾಣಲೆ ಅಥವಾ ಏನಾದರೂ ತವ ಇಟ್ಟು ನಾವು ಆಮ್ಲೆಟ್ ಮಾಡ್ಕೊಳ್ಬಹುದು. ಹೌದು, ಇದು ನಮ್ದು ರೆಡಿ ಆಯ್ತು ಮಿಕ್ಸ್ಚರ್. ನೆಕ್ಸ್ಟ್ ಇದನ್ನೊಂದು ಸೈಡಲ್ಲಿ ಇಡ್ತೇನೆ ನಾನು ಸ್ವಲ್ಪ ಹೊತ್ತು. ಹೌದು, ಈಗ ನನಗೆ ಒಂದು ಪ್ಲೇಟ್ ಕೊಡಿ. ಪ್ಲೇಟ್ ಬೇಕಾ? ಹೌದು. ನೀವು ಪ್ಲೇಟ್ ತಗೊಂಡು ಎಂತ ಮಾಡ್ತೀರಿ ಅಂತ ನೋಡ್ಬೇಕು. ಈಗ ಇದಕ್ಕೆ ನಾನು ಮೈದಾ ಹಾಕ್ತಿದ್ದೇನೆ. ನೀರು ಬೇಕಾ? ಬೇಡ, ನೀರು ಬೇಡ. ಇದಕ್ಕೆ ಡಿಪ್ ಮಾಡಿ ಡಿಪ್ ಮಾಡಲಿಕ್ಕೆ ಜಸ್ಟ್ ಪೆಪ್ಪರ್ ಪೌಡರ್ ಕೊಡಿ. ಪೌಡರ್ ಅಲ್ಲ, ನಾವು ಅರುಣಾ ಮಸಾಲೆಯವರ ಕರಿಮೆಣಸಿನ ಪುಡಿ ಹಾಕ್ತಿದ್ವಿ. ಸಾಕು. ಆಲ್ರೆಡಿ ನಾವು ಖಾರಕ್ಕೆ ಮೆಣಸಿನ ಪುಡಿ ಎಲ್ಲ ಹಾಕಿದ್ವಿ. ಸ್ವಲ್ಪ ಇದು ಸಪ್ಪೆ ಅಂತ ಕೋಟಿಂಗ್ ಸಪ್ಪೆ ಆಗಬಾರ್ದು ಅಂತ, ಸೊ ಅದಕ್ಕೆ ಮಿಕ್ಸ್ ಮಾಡಿ. ಸ್ವಲ್ಪ ಖಾರ ಇದ್ರೆ ಈ ತರದಲ್ಲಿ ನಾವು ಮಾಡಿದ್ರೆ ಖಾರ ಇದ್ರೆ ಚಂದ ಇರುತ್ತಲ್ಲ. ಮೇಲಿಂದ ಏನಾದರೂ ಸಾಸ್ ಏನಾದರೂ ಹಾಕ್ಲಿಕ್ಕೆ ಉಂಟಾ? ಇಲ್ಲ, ಸಾಸ್ ಹಾಕ್ಲಿಕ್ಕೆ ಇಲ್ಲ. ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ. ಇದಕ್ಕೆ ಮೇಲಿಂದ ಉಪ್ಪು ಏನಾದರೂ ಹಾಕ್ಲಿಕ್ಕೆ ಉಂಟಾ? ಇಲ್ಲ, ಉಪ್ಪು ಬೇಡ. ಉಪ್ಪು ಆಲ್ರೆಡಿ ಸಾಕು, ಹಾಕಿದ್ದೇವೆ. ಹೌದು. ಕೋಲ್ಡ್ ವಾಟರ್ ತಗೊಂಡಿದ್ದೇನೆ. ಕೋಲ್ಡ್ ವಾಟರ್ ಅಲ್ಲ? ಹೌದು. ಚಿಕನ್ ಅನ್ನು ಮೈದಾದಲ್ಲಿ ಡಿಪ್ ಮಾಡಿ ಕೋಲ್ಡ್ ವಾಟರ್ಗೆ ಮುಳುಗಿಸಿ ನಂತರ ಇನ್ನೊಂದ್ಸಲ ಕೋಟಿಂಗ್ಗೆ ಮುಳುಗಿಸ್ಬೇಕು. ಅಂದ್ರೆ ಕೋಟಿಂಗ್ ಬಿಡಬಾರ್ದಂತ, ಎಣ್ಣೆಯಲ್ಲೆಲ್ಲ ಬಿಡಬಾರ್ದಂತ. ಸೊ ಹೌದು. ಕೋಲ್ಡ್ ವಾಟರ್ ಯಾಕೆ ತಗೋತೀವಿ? ನಾರ್ಮಲ್ ವಾಟರ್? ಇಲ್ಲ, ನಾರ್ಮಲ್ ವಾಟರ್ಗಿಂತ ಕೋಲ್ಡ್ ವಾಟರ್ ಬೆಟರ್. ಹೌದು. ಸೊ ಚಿಕನ್ ಅನ್ನೆಲ್ಲ ಇದಕ್ಕೆ ಹಾಕೊಳ್ತಿದ್ದೇನೆ. ಹಾಗೆ ಹಾಕೊಳ್ಬೇಕಲ್ಲ? ಹೌದು. ಬೆಂದಿದ್ರೆ ಹಾಗೆ ತಿನ್ಬೋದಲ್ಲ? ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೇನೆ ಇದಕ್ಕೆ. ಬೇಕಿಂಗ್ ಪೌಡರ್ ಅಲ್ಲ, ಸೋಡಾ ಅಲ್ಲ, ಸಾರಿ, ಪೌಡರ್. ಈ ತರ ಕೋಲ್ಡ್ ವಾಟರ್ಗೆ ಹಾಕಿ ವಾಪಸ್ ಈ ತರ ಮಾಡಬೇಕು. ಹೌದು. ಇದನ್ನು ಇಡ್ತಾ ಇದ್ದೇನೆ ಸೈಡಲ್ಲಿ. ಮೊದಲೇ ರೆಡಿ ಮಾಡಿ ಆಮೇಲೆ ಒಟ್ಟಿಗೆ ಹಾಕೊಳ್ಬಹುದಲ್ಲ? ಅಂದ್ರೆ ಕೋಲ್ಡ್ ವಾಟರ್ ಈಗ ಏನು ಮಾಂಸಕ್ಕೆ ಜಾಸ್ತಿ ಬೇಗ ಹೀರಿಕೊಳ್ಳುತ್ತೆ ಆ ಥರ ಇಲ್ಲ, ಅದು ಮ್ಯಾರಿನೇಟ್ ಮಾಡಿದ್ದು ಬಿಡಬಾರ್ದಂತ, ಅದಕ್ಕೆ ಕೋಲ್ಡ್ ವಾಟರ್. ಹೌದು. ಈ ತರ ಮಾಡಿದ್ರೆ ನಮಗೆ ಚಿಕನ್ ಅನ್ನು ಹೀಗೆ ತಿನ್ಬೋದಲ್ಲ? ಈ ತರ ಕೂಡ ಊಟದ ಜೊತೆ ನಾರ್ಮಲ್ ಹೀಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ, ಒಂಥರ ಸ್ಪೆಷಲ್. ಹೌದು, ಸ್ಟಾರ್ಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಫಂಕ್ಷನ್ ಏನಾದರೂ ಇದ್ರೆ ಮನೆಯಲ್ಲಿ ಸ್ಟಾರ್ಟರ್ ಆಗಿ ಯೂಸ್ ಮಾಡ್ಕೊಳ್ಬಹುದು.
ಮ್ಯಾರಿನೇಟ್ ಮಾಡಿದ್ದು ರೆಡಿ ಆಯ್ತು. Ready ಆಗಿದೆಲ್ಲ? ಡಿಪ್ ಎಲ್ಲ ಮಾಡ್ಕೊಂಡಿದ್ದೇವೆ ಮೈದಾ ಫ್ಲೋರ್ ಅದ್ದು ಹಾಕಿ. ಓಕೆ. ಇದನ್ನೀಗ ಎಣ್ಣೆಯಲ್ಲಿ ಬಿಡುದು ಚೆನ್ನಾಗಿ ಒಂದೊಂದಾಗಿ. ಮಸಾಲೆ ಎಲ್ಲ ಹೌದು ಹೀರ್ಕೊಂಡಿದೆ. ಹಿಡ್ಕೊಂಡಿದ್ದಲ್ಲ, ಇವಾಗ ಎಣ್ಣೆಗೆ ಬಿಡಲಿಕ್ಕೆ ಮಾತ್ರ ಬಾಕಿ. ಹೌದು, ಎಣ್ಣೆ ಕೂಡ ಬಿಸಿಯಾಗಿದೆ. ಬಿಸಿಯಾಗಿದೆ. ಸ್ಲೋನೇ ಇರಲಿಲ್ಲ? ಸ್ಲೋನೇ ಇರಲಿ. ಚಿಕ್ಕ ಚಿಕ್ಕ ಪೀಸ್ ಮಾಡಿದಾಗ ಬೇಗ ಬೆಂದಿರುತ್ತೆ. ಹೌದು, ಅಂದ್ರೆ ಪಾಪ್ಕಾರ್ನ್ ಆಗಿ ನಮಗೆ ಕಾಣಬೇಕು. ಸೊ ಪಾಪ್ಕಾರ್ನ್ ಕೂಡ ಸಣ್ಣದಾಗಿ ಇರುದಲ್ಲ. ನಾವು ಏನು ಗ್ಲಾಸಲ್ಲಿ, ಪ್ಲಾಸ್ಟಿಕ್ ಗ್ಲಾಸಲ್ಲಿ ತಿಂತೀವಿ, ಸ್ವಲ್ಪ ಅದಕ್ಕೆ ಚೂರು ದೊಡ್ಡ ಇದೆ ಅಲ್ಲ. ಹೌದು, ರೆಸ್ಟೋರೆಂಟ್ಗೆಲ್ಲ ಹೋದ್ರೆ ತುಂಬಾನೇ ಖರ್ಚಾಗ್ತದೆ ಈ ತರ ಚಿಕನ್ ತಿನ್ಲಿಕ್ಕೆ. ಸೊ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬಹುದು ನಾವು. ರೆಸ್ಟೋರೆಂಟ್ಗೆಲ್ಲ ಹೋದ್ರೆ ಕಾಸ್ಟ್ಲಿ ಕೂಡ ಆಗುತ್ತೆ, ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದಲ್ಲ. ಅದು ನಾರ್ಮಲ್ ಚಿಕನ್ ಅಂತ ಬಂದಾಗ, ಪದಾರ್ಥ ಅಂತ ಬಂದಾಗ ಒಂದೇ ಸಾಂಬಾರ್ ಚಿಕನ್ ಮತ್ತೆ ಕಬಾಬ್ ಎಲ್ಲ ಮಾಡೋದಕ್ಕಿಂತ ಈ ತರ ಡಿಫ್ರೆಂಟ್ ಆಗಿ ಸ್ವಲ್ಪ ಮಾಡ್ಕೊಳ್ಬಹುದು. ನೀವೆಲ್ಲ ಮನೆಯಲ್ಲಿ ಈ ತರ ಎಲ್ಲ ಸ್ಪೆಷಲ್ ಮಾಡ್ತೀರಲ್ಲ? ಹೌದು, ಗೊತ್ತಾಗ್ತಾ ಉಂಟು. ಅಂದ್ರೆ ಈ ತರ ಎಲ್ಲ ಅಡಿಗೆ ಮಾಡೋರು ಬೇರೆ ಬೇರೆ ತರದ ಟ್ರೈ ಮಾಡ್ತಾ ಇರ್ತಾರೆ. ಹೌದು, ಹೀಗೆ ಕೋಲ್ಡ್ ನೀರಲ್ಲಿ ಅದ್ದಿದ್ರಿಂದ ಸ್ವಲ್ಪ ಕೂಡ ಕೋಟಿಂಗ್ ಬಿಡ್ತಾ ಇಲ್ಲ. ಇಲ್ಲದ್ರೆ ನಾವು ನಾರ್ಮಲಿ ಕಬಾಬ್ ಎಲ್ಲ ಮಾಡುವಾಗ ಸ್ವಲ್ಪ ಕೋಟಿಂಗ್ ಎಲ್ಲ ಬಿಡ್ತದೆ. ಸೈಡ್ ಹೌದು, ಎಣ್ಣೆ ಕಲರ್ ಕೆಲವೊಂದು ಕೋಲ್ಡ್ ನೀರಲ್ಲಿ ಆ ತರ ಮಾಡಿದ್ರೆ ಕೋಟಿಂಗ್ ಬಿಡುದಿಲ್ಲ. ಮತ್ತೆ ನೀವು 2 ಸತಿ ಕೂಡ ಕೋಟ್ ಮಾಡಿದ್ರೆ ಡೀಪ್ ಮಾಡಿ. ಹೌದೌದು. ಓಕೆ, ಇದು ಆಗ್ತಾ ಬಂದಿದೆ. ಸೊ ಇದನ್ನು ಪ್ಲೇಟಿಗೆ ತೆಗೆದಿಡೋಣ. ಒಂಥರ ಘಮ ಘಮ ಪರಿಮಳವೇ ಚೇಂಜ್ ಉಂಟಲ್ಲ. ಕಬಾಬ್ ಸ್ಮೆಲ್ ಬೇರೆ, ಇದಕ್ಕೆ ನಾವು ಹಾಕಿದ ಇಂಗ್ರೀಡಿಯೆಂಟ್ಸ್ ಕೂಡ ಹಾಗೆ ಬೇರೆ ಬೇರೆ ಹಾಕಿದ ಒಳ್ಳೆ ಪರಿಮಳ ಬರ್ತಾ ಉಂಟಲ್ಲ. ಉಳಿದ ಚಿಕನ್ ಅನ್ನು ಕೂಡ ಹಾಕ್ತೇನೆ. ನಮ್ಮ ಚಿಕನ್ ಪಾಪ್ಕಾರ್ನ್ಗೆ ಎಷ್ಟು ಚಿಕ್ಕದ್ದು ಚಿಕನ್ ಮಾಡಿದ್ರೆ ಅಷ್ಟು ಒಳ್ಳೇದು. ಹೌದು, ಸ್ವಲ್ಪ ಸೈಜ್ ಕೂಡ, ಅಂದ್ರೆ ನಾವು ಸೋಡಾ ಪೌಡರ್ ಕೂಡ ಹಾಕಿರ್ತೇವಲ್ಲ, ಸ್ವಲ್ಪ ಉಬ್ಬಿ ಬರ್ತದೆ ಅದರಿಂದ. ಓಕೆ, ಇವಾಗ ಇದು ಕೂಡ ರೆಡಿ ಆಗ್ತಾ ಬಂತು. ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ಫೈನಲಿ ನಮ್ಮ ಪಾಪ್ಕಾರ್ನ್ ರೆಡಿ ಆಯ್ತಲ್ಲ. ಓಕೆ, ಈಗ ಸರ್ವ್ ಮಾಡುವ ಟೈಮ್ ಅಲ್ಲ. ಹೌದು. ಓಕೆ, ಪಾಪ್ಕಾರ್ನ್ ಕೂಡ ಹೀಗೇನಲ್ಲ, ಸ್ವಲ್ಪ ಶೇಪ್ ಎಲ್ಲ ಇರೋದಿಲ್ಲ. ಹೌದು, ಚೆನ್ನಾಗಿರುತ್ತೆ. ಸೊ ಕ್ರಿಸ್ಪಿ ಕೂಡ ಬಂದಿದೆ. ಹೌದು, ನೋಡುವಾಗಲೇ ಗೊತ್ತಾಗ್ತುಂಟು ಇದು ಯಾವ ರೀತಿ ಬಂದಿರ್ಬೋದು ಅಂತ. ಇದರ ಜೊತೆ ನೀವು ಏನು ಹಾಕ್ತಿದ್ರೆ ಒಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಮಯೋ ಹಾಕ್ತಾ ಇದ್ದೇನೆ. ಸಾಸ್ ಕೂಡ ಹಾಕ್ಬೋದಲ್ಲ? ಸಾಸ್ ಕೂಡ ಹಾಕ್ಬೋದು, ಯಾವ್ದು ಬೇಕೋ ಅದು ಹಾಕ್ಬೋದು. ನಾನು ಮಯೋ ತಗೊಂಡಿದ್ದೇನೆ. ಓಕೆ, ರೆಡಿ ಆಯ್ತು. ಬಿಸಿ ಬಿಸಿಯಾದ ಚಿಕನ್ ಪಾಪ್ಕಾರ್ನ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ಸಖತ್ತಾಗಿದೆ. ಅಂದರೆ ಎಲ್ಲ ಚಿಕನ್ ಎಲ್ಲ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ, ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ಎಲ್ಲ ನಮ್ಮದು ಚಿಕನ್ ಪಾಪ್ಕಾರ್ನ್ ರೆಡಿ ಆಗಿರುತ್ತಲ್ಲ. ಸಖತ್ತಾಗಿರುತ್ತೆ. ಒಂದು ನೋಡೋಕ್ಕೂ ಒಂಥರ ಡಿಫ್ರೆಂಟ್ ಆಗಿದೆ. ನಾವು ನಾರ್ಮಲ್ ಹೇಗೆ ಪಾಪ್ಕಾರ್ನ್ ಇರುತ್ತೆ ಅದೇ ಥರ ಬಂದಿದೆ. ಚಿಕನನ್ನು ಸ್ವಲ್ಪ ಚಿಕ್ಕದು ಮಾಡಿ ಸ್ಪೇಸ್ ಮಾಡಿದ್ರೆ ಬೇಗ ಬೇಗ ರೆಡಿ ಆಗ್ತದಲ್ಲ. ಅದ್ರ ಜೊತೆ ಮೈನಸ್ ಕೂಡ ಕೊಟ್ಟಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಎರಡು ಕೂಡ ಇದು ಮೈನಸ್ ಮತ್ತು ಚಿಕನ್ ಪಾಪ್ಕಾರ್ನ್ ಎರಡು ಬಾಯಿಗೆ ಹೋದರೆ ಹಾಗೆ ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಷ್ಮಿತಾ ಅವರು ಚಿಕನ್ ಪಾಪ್ಕಾರ್ನ್ ರೆಡಿ ಮಾಡಿ ಕೊಟ್ಟಿದ್ದಾರೆ, ಅದರ ಜೊತೆ ಮೈನಸ್ ಕೂಡ ಕೊಟ್ಟಿದ್ದಾರೆ. ಎರಡನ್ನ ಮಿಕ್ಸ್ ಮಾಡಿ ತಿಂದರೆ ಬಾಯಿಗೆ ಹೋಗೋದೇ ಗೊತ್ತಾಗಲ್ಲ, ಅಂದರೆ ಎಲ್ಲನ ಖಾಲಿ ಮಾಡ್ಬೋದು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಚಿಕನ್ ಪಾಪ್ಕಾರ್ನ್ ತಯಾರಿಸೋ ವಿಧಾನ: ಮೊದಲಿಗೆ ಕೋಳಿ ಮಾಂಸಕ್ಕೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ವೆನಿಗರ್, ಅರುಣಾ ಮೆಣಸಿನ ಪುಡಿ, ರೆಡ್ ಚಿಲ್ಲಿ ಸಾಸ್, ಕಸೂರಿ ಮೇಥಿ, ಹಾಲು, ಮೊಟ್ಟೆ ಹಾಕಿ ಕಲಸಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ನಂತರ ಮೈದಾ ಹಿಟ್ಟಿಗೆ ಅರುಣಾ ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ, ಬೇಕಿಂಗ್ ಪೌಡರ್ ಹಾಕಿ ಬೆರೆಸಿಕೊಂಡು ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಹೊರಳಿಸಿ, ಆನಂತರ ತಣ್ಣನೆಯ ನೀರಿನಲ್ಲಿ ಅದ್ದಿ ತೆಗೆದು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚಿಕನ್ ಪಾಪ್ಕಾರ್ನ್
ಮಯನೀಸ್ ಡಿಪ್ನೊಂದಿಗೆ ಸವಿಯಲು ಬಲು ರುಚಿ. ಓಕೆ, ಚಿಕನ್ ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಸಖತ್ತಾಗಿರುತ್ತೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾರ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೂಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ರೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಸುಷ್ಮಿತ್ ಅವರು ಆವಾಗಲೇ ಚಿಕನ್ ಪಾಪ್ಕಾರ್ನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದರ ಜೊತೆ ಒಂದು ಏನಾದರೂ ಡ್ರಿಂಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ಲ. ನಾವೇನು ಅಂತ ಹೇಳಿದರೆ ಡ್ರಿಂಕ್ಸ್ ಅಂತ ಹೇಳಿದರೆ ಜ್ಯೂಸ್ ಈ ಥರದ್ದೆಲ್ಲ ಕುಡಿಯೋದಲ್ಲ. ಹಾಗಾಗಿ ಲಿಂಬು ಅಲ್ಲಿ ಯೂಸ್ ಮಾಡಿಕೊಂಡು ಏನೋ ಒಂದು ಸ್ಪೆಷಲ್ ಡ್ರಿಂಕ್ಸ್ ಮಾಡ್ತಾರೆ ಅಂತ ಹೇಳಿದರೆ ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ನಾವೀಗ ಜ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಲೆಮನ್ ಇದ್ದು. ಹೌದು. ಓಕೆ, ಏನು ಅಂದರೆ ಲೆಮನ್ ಜ್ಯೂಸ್ ಹೇಗೆ ಮಾಡ್ತಿದ್ರು? ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ನಾರ್ಮಲ್ ಆಗಿ ನಾವು ಲೆಮನ್ ಜ್ಯೂಸ್ ಮಾಡುವಾಗ ಶುಗರ್, ಸ್ವಲ್ಪ ಉಪ್ಪೆಲ್ಲ, ಲೆಮನ್ ಜ್ಯೂಸ್ ಎಲ್ಲ ಹಾಕಿ ಬೇಗ ರಪ್ಪ ಲೆಮನ್ ಜ್ಯೂಸ್. ಇದರಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ. ಸ್ವಲ್ಪ ಸ್ಪೆಷಲ್ ಆಗಿ ಹೆಲ್ದಿಯಾಗಿ ಮಾಡ್ತಾ ಇದ್ದೇನೆ. ಲೆಮನ್ ಜ್ಯೂಸ್ ಹೆಲ್ದಿ, ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿ ಇನ್ನೂ ಕೂಡ ಹೆಲ್ದಿಯಾಗಿ ಪ್ರಿಪೇರ್ ಮಾಡಿ. ಈ ತರ ಡ್ರಿಂಕ್ಸ್ ಏನಾದ್ರು ಮಾಡಿದ್ರೆ ಸುಮ್ಮನೆ ಅದನ್ನ ಲೆಮನ್ ಜ್ಯೂಸ್ ಮಾಡಿ ಕೊಡುದಿಲ್ಲ, ಅದಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಹಾಕಿ ಹಾಕ್ತಿರಲ್ಲ. ಓಕೆ, ಅದಕ್ಕೆ ಇವತ್ತು ಏನು ಹಾಕ್ತಿದ್ದೀರಾ? ಮಿಕ್ಸಿ ಜಾರ್ ಕೊಡಿ. ಓಕೆ, ಮಿಕ್ಸಿ ಫಸ್ಟಿಗೆ ಮಿಕ್ಸಿ ಜಾರ್. ಹೌದು. ಓಕೆ, ಅಂದರೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು 2 ಲಿಂಬೆ ಹಣ್ಣು ತಗೊಂಡಿದ್ದೇನೆ, ಅದರದ್ದು ಜ್ಯೂಸ್ ಅನ್ನು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಲಿಂಬು ಜ್ಯೂಸ್ ಮಾಡುವಾಗ ನಾವು ಅದರ ಬೀಜವನ್ನೆಲ್ಲ ತೆಗಿಬೇಕು. ಹೌದು, ಸ್ವಲ್ಪ ಕಹಿ ಬರ್ತದೆ. ನಂತರ ನಾನು ಅದರದ್ದು ಲಿಂಬೆ ಹಣ್ಣಿನದ್ದು ಸಣ್ಣದು ಸಿಪ್ಪೆ, ಹೌದು, ಜಾಸ್ತಿ ಹಾಕ್ಬಾರ್ದು, ಅದು ಫ್ಲೇವರ್ ಇಲ್ಲ ಇಲ್ಲ, ಸ್ವಲ್ಪ ಹಾಕ್ಬೇಕು. ಅದೇ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರಲ್ಲ, ಹಾಗೆ ಅದರ ಸಿಪ್ಪೆಯನ್ನು ಕೂಡ ಬಿಡುವುದಿಲ್ಲ. ಹೌದು. ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿ ಅಲ್ಲ, ಮತ್ತೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ. ಹೌದು, ಕೊಬ್ಬರಿ ಅಲ್ಲ, ತುರಿ ಕೂಡ ಹಾಕೊಳ್ಬಹುದು ಇದ್ರೆ. ಸೊ ನಾನು ಸ್ವಲ್ಪ ಹಾಲು ತರ ಬರ್ಲಿಕ್ಕೆ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ತಗೊಂಡಿದ್ದೇನೆ. ಒಂದು 1/4 ಕಪ್ ಅಷ್ಟು ಅದನ್ನು ಕೂಡ ಅದಕ್ಕೇನೆ ಹಾಕ್ತಾ ಇದ್ದೇನೆ. ನಂತರ ಪುದೀನದ್ದು ಲೀಫು, ಹೌದು. ನಂತರ ಬೆಲ್ಲ. ಹೌದು, ನಾರ್ಮಲ್ ಬೆಲ್ಲ, ನಾರ್ಮಲ್ ಅಂಗಡಿ. ಹೌದು, ಎಷ್ಟು ಬೇಕು ನಮ್ಗೆ ರುಚಿಗೆ ಅಷ್ಟು ಇಲ್ಲ, ಸಕ್ಕರೆ, ಬೆಲ್ಲ ಹಾಕ್ಲಿಕ್ಕೆ. ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೇನೆ. ಇದು ಯಾವ ಸ್ಪೆಷಲ್ ಅಂದರೆ ಈಗ ನಾರ್ಮಲ್ ಆಗಿ ಜ್ಯೂಸಿಗೆ ಕೂಡ ಈ ಥರ ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಳ್ಬೋದು. ಹೌದು. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ, ಸ್ವಲ್ಪ. ಬೆಲ್ಲ ಜ್ಯೂಸ್ ಸ್ವಲ್ಪ. ಈಗ ಲಿಂಬು ಜ್ಯೂಸ್ ಅಂತ ಬಂದಾಗ ಎಲ್ಲರೂ ಹೆಚ್ಚಾಗಿ ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಮಾಡೋದಾದ್ರೆ ಉಪ್ಪು ಹಾಕ್ತಾರೆ. ಸೊ ಇದನ್ನು ಗ್ರೈಂಡ್ ಮಾಡಬೇಕು. ಹಾಗೆ ನೀರೇನು ಹಾಕಿ ನೆಕ್ಸ್ಟ್ ನೀರು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಮೊದಲು ಹೀಗೇನೆ, ಅಂದರೆ ತೆಂಗಿನ ತುರಿ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಓಕೆ, ಗ್ರೈಂಡ್ ಅಂತ ರೆಡಿ ಆಗಿದೆಲ್ಲ. ಹೌದು, ಅದಕ್ಕೇನೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಕೊಡಿ. ಸಾಕು. ಆಮೇಲೆ ನಮಗೆ ಕುಡಿಲಿಕ್ಕೆ ಜ್ಯೂಸ್ ಎಷ್ಟು ಬೇಕು ಅಷ್ಟು ಆಮೇಲೆ ನೀರು ಹಾಕ್ಕೊಳ್ಬೇಕು. ಉಳಿದ ಬೆಲ್ಲ ಕೂಡ ಹಾಕ್ತಿದ್ದೇನೆ. ಯಾಕೆ ಸುಮ್ಮನೆ ಉಳಿಸಿ ಉಂಟಲ್ಲ, ಎಲ್ಲ ಹಾಕಿ ಬಿಡೋಣ. ಆಲ್ರೆಡಿ ಒಂದ್ಸಲ ಗ್ರೈಂಡ್ ಆದ ಕಾರಣ ಜಾಸ್ತಿ ಬೇಕು ಅಂತಿಲ್ಲ. ಓಕೆ, ಇವಾಗಂತೂ ರೆಡಿ ಆಗಿದೆಲ್ಲ. ಹೌದು, ಇದನ್ನು ಸ್ಟ್ರೈನ್ ಮಾಡಲಿಕ್ಕಿದೆ. ಓಕೆ, ಸ್ವಲ್ಪ ನೀರು ಕೊಡಿ. ಫುಲ್ ಹಾಕಿ ಅಲ್ಲಿ ತನಕ ಸಾಕು ಸಾಕು.
ಲೈಮ್ ಜ್ಯೂಸ್ ಅಂತಾನೆ ಗೊತ್ತಾಗೋದಿಲ್ಲ ನೋಡಿ. ಹೌದು ಕಲರ್ ಎಲ್ಲ ನೋಡುವಾಗ ಕಲರ್ ಮತ್ತೆ ನಾವು ಹೌದು ನಾರ್ಮಲ್ ಲೈಮ್ ಜ್ಯೂಸ್ ಅಂದ್ರೆ ನೀರ್ ಕಲರೇ ಇರುತ್ತೆ. ಹೌದು. ಇದೊಂಥರ ಡಿಫ್ರೆಂಟ್ ಕಲರ್. ನಾವು ಶುಂಠಿ ಎಲ್ಲ ಹಾಕಿದ ಕಾರಣ ಹೌದು ಜಾಸ್ತಿ ಇದು ಕಲರ್ ಬರುತ್ತಲ್ಲ. ಓಕೆ, ಜ್ಯೂಸ್ ಅಂತೂ ರೆಡಿ ಆಗಿದೆ. ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಇತ್ತಲ್ಲ. ಕಲರ್ ನೋಡಿ. ಹೌದು, ಲೈಮ್ ಜ್ಯೂಸ್ ಅಂತ ಗೊತ್ತಾಗ್ತದೆ. ಗೊತ್ತೇ ಆಗಲ್ಲ, ಒಂಥರ ನಾವು ಎಳ್ಳು ಜ್ಯೂಸ್ ಎಲ್ಲ ಮಾಡಿದಾಗೆ ಬರ್ತಾ ಉಂಟು ನೋಡ್ಲಿಕ್ಕೆ ಕಾಣಲಿಕ್ಕೆ. ಅದು ಬೆಲ್ಲ ಹಾಕ್ತೇವಲ್ಲ, ಸೊ ಅದರಿಂದ ಮತ್ತೆ ತೆಂಗಿನಕಾಯಿಯದ್ದು ಹಾಲು ಸಿಗ್ತದೆ ನಮಗೆ. ತೆಂಗಿನಕಾಯಿ ಹಾಲು ಬರುತ್ತಲ್ಲ. ಓಕೆ, ತೆಂಗಿನಕಾಯಿ ಹಾಕಿದ ಕಾರಣ ನಾವು ಅದನ್ನ ಸ್ವಲ್ಪ ಆರಿಸಿ ಹಾಕ್ಕೊಳ್ಬೇಕು. ಹೌದು. ಐಸ್ ಕ್ಯೂಬ್ ಹಾಕ್ತಿದ್ದೇನೆ ಮೊದಲಿಗೆ, 2 ಗ್ಲಾಸ್ಗೆ ಕೂಡ ಹಾಕ್ಕೊಳ್ತಿದ್ದೇನೆ. ಅವು ಕೋಲ್ಡ್ ನೀರಲ್ಲೇ ಮಾಡ್ಬೋದಾ ಫಸ್ಟಿಗೆ? ಕೋಲ್ಡ್ ನೀರು ಮಾಡ್ಬೋದು. ಹಾಗೆ ಕೂಡ ಐಸ್ ಅನ್ನು ಕೂಡ ಗ್ರೈಂಡ್ ಮಾಡ್ಲಿಕ್ಕೆ ಹಾಕೊಳ್ಬಹುದು. ಇದು ಸ್ವಲ್ಪ ಚಿಲ್ಡ್ ಆಗಿರ್ಲಿ ಅಂತ ಹೀಗೆ ಮಾಡೋದು. ಸ್ವಲ್ಪ ಚಾಟ್ ಮಸಾಲ ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಬಾಯಿಗೆ ಹಾಗೆ ಕುಡಿತಾ ಇರುವಾಗ ಸಿಗಲಿ. ಕೆಲವರೆಲ್ಲ ಗ್ಲಾಸ್ ಅನ್ನ ಸೈಡಿಗೆ ಇದು ಮಾಡಿ ಹೌದು ಉಲ್ಟಾ ಮಾಡಿ ಅದರ ಮಾಡ್ತಾರಲ್ಲ. ಅದು ಪುದೀನ ಲೀಫ್ ಹಾಕ್ತಿದ್ದೇನೆ. ಪುದೀನ ಆ ಥರ ಮೇಲೆ 2 ಬಿದ್ದಾಗ ಅದರ ಸ್ಟೈಲ್ ಚೇಂಜ್ ಆಯ್ತಲ್ಲ. ಓಕೆ, ನಮ್ದು ಸಮ್ಮರಿಗೆ ಬೇಕಾಗುವಂತಹ ಈಗಂತೂ ಅತ್ಯಗತ್ಯ ಲೆಮನ್ ಜ್ಯೂಸ್, ಸ್ಪೆಷಲ್ ಲೆಮನ್ ಜ್ಯೂಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಹೌದು. ನೀವು ಇವಾಗಿನ ಕಾಲಕ್ಕೆ, ಇವಾಗಿನ ಸೆಕೆ ಟೈಮಿಗೆ ಈ ಥರ ಎಲ್ಲ ಜ್ಯೂಸ್ ಸಿಕ್ಕಿದ್ರೆ ಏನು ಊಟ ಬೇಕು ಅಂತಿಲ್ಲ, ಜ್ಯೂಸಲ್ಲೇ ಕಲಿಬೋದಲ್ಲ. ಆ ಥರ ಮಧ್ಯಾಹ್ನದ ಹೊತ್ತಿಗೆಲ್ಲ ಈ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ನಾವು ಏನು ಲೈಮ್ ಜ್ಯೂಸ್ ಕುಡಿಯೋದಕ್ಕೆ ಬಾಯಾರಿಕೆ ಜಾಸ್ತಿ ಅಲ್ಲ. ಹೌದು, ನಾರ್ಮಲ್ ಆಗಿ ನಾವು ಲೈಮ್ ಜ್ಯೂಸ್ ಈಗ ಎಲ್ಲ ಕಡೆ ಕುಡಿತೇವೆ. ಆದರೆ ಈ ಥರ ಸ್ಪೆಷಲ್ ಆಗಿ ನೀವು ಲೈಮ್ನ ಸಿಪ್ಪೆ ಕೂಡ ಹಾಕಿದ್ರೆ ಅದೊಂದು ಸ್ಪೆಷಲ್ ಆಗಿ ಚೆನ್ನಾಗಿರ್ಬೋದಲ್ಲ, ಫ್ಲೇವರಿಗೋಸ್ಕರ. ಓಕೆ, ಆ ಥರ ಜ್ಯೂಸ್ ಮಾಡಿದರೆ ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಟೇಸ್ಟ್ ನೋಡೋದಾ? ಥ್ಯಾಂಕ್ ಯು. ಓಕೆ, ಸುಷ್ಮಿತ್ ಅವರು ಲೆಮನ್ನ ಜ್ಯೂಸ್, ಸ್ಪೆಷಲ್ ಜ್ಯೂಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾರ್ದು. ಸ್ಪೆಷಲ್ ಲೈಮ್ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು 2 ನಿಂಬೆಯ ರಸಕ್ಕೆ ಸಣ್ಣ ತುಂಡು ನಿಂಬೆಹಣ್ಣಿನ ಸಿಪ್ಪೆ, ಶುಂಠಿ, ತೆಂಗಿನಕಾಯಿ 1/4 ಕಪ್ನಷ್ಟು, ಪುದೀನ ಸೊಪ್ಪು, ಬೆಲ್ಲ ರುಚಿಗೆ ಅನುಸಾರವಾಗಿ, ಚಾಟ್ ಮಸಾಲ ಪುಡಿ, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಬಳಿಕ ಸರ್ವಿಂಗ್ ಗ್ಲಾಸ್ನಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಜ್ಯೂಸನ್ನು ಸರ್ವ್ ಮಾಡಿ. ಮೇಲಿನಿಂದ ಚಾಟ್ ಮಸಾಲ ಪುಡಿಯನ್ನು ಉದುರಿಸಿ ಪುದೀನ ಸೊಪ್ಪು ಇಟ್ಟು ಸರ್ವ್ ಮಾಡಿ. ಸ್ಪೆಷಲ್ ಲೈಮ್ ಜ್ಯೂಸ್. ಎಸ್ ಮ್ಯಾಮ್, ಇವಾಗ ಒಂದು ಚಿಕನ್ದು ಪಾಪ್ಕಾರ್ನ್, ಇನ್ನೊಂದು ಲೈಮ್ ಜ್ಯೂಸ್ 2 ಕಡೆ ರೆಡಿ ಆಗಿದೆ. ಯಾವುದನ್ನು ಫಸ್ಟ್ ಟೇಸ್ಟ್ ಮಾಡುವ? ಪಾಪ್ಕಾರ್ನ್. ಆ್ಯಕ್ಚುಲಿ ಎರಡನ್ನೂ ಒಟ್ಟಿಗೆ ತಿನ್ನುವಂಥದ್ದಲ್ಲ, ತಿಂದು ಕುಡಿಯೋದಲ್ಲ. ಓಕೆ, ಪಾಪ್ಕಾರ್ನ್ ತಗೊಳ್ಳಿ, ಚೆನ್ನಾಗಿರುತ್ತೆ ಅಂತ ಕಾಣುತ್ತಲ್ಲ. ಓಕೆ, ಇದನ್ನು ಮೈನಸಲ್ಲಿ ತಿನ್ನಬೇಕಲ್ಲ. ಇದೊಂದು ಸಾಕಾಗಿದೆ. ಈ ಥರನೇ ತಿನ್ಬೋದಲ್ಲ ನಾವು ಇದನ್ನು ಡ್ರಿಂಕ್ಸ್ಗಳ ಜೊತೆ ಅಥವಾ ನಾರ್ಮಲ್ ಆಗಿ ಈವ್ನಿಂಗ್ ಟೈಮಲ್ಲೆಲ್ಲ ಈ ಥರ ಮಾಡಿ ತಿಂದರೆ ಸಾಕಾಗಿರುತ್ತೆ. ಸ್ಟಾರ್ಟರ್ ಕೂಡ ಫಂಕ್ಷನ್ ಎಲ್ಲ ಇದ್ದರೆ ಸ್ಟಾರ್ಟರ್ ಆಗಿ ಫಂಕ್ಷನ್ ಎಲ್ಲ ಇದ್ದರೆ ರೆಡಿ ಮಾಡಿ ತಿನ್ಬೋದಲ್ಲ. ಸಾಕಾಗಿದೆ. ನಾರ್ಮಲ್ ಆಗಿ ನಾವು ಚಿಕನ್ ಇದು ಕಬಾಬು, ಚಿಕನ್ ಫ್ರೈ ಈ ಥರ ಎಲ್ಲ ಮಾಡ್ತೀವಲ್ಲ, ಕರಿ ಈ ಥರ ಎಲ್ಲ ಮಾಡ್ತೇವೆ. ಆದರೆ ಈ ಸ್ಪೆಷಲ್ ಆಗಿ ಈ ಥರ ಬೋನ್ಲೆಸ್ ಚಿಕನಲ್ಲಿ ಈ ಥರ ಮಾಡಿದರೆ, ಬೋನ್ ಇದ್ದು ಕೂಡ ಮಾಡ್ಬೋದಾ? ಇಲ್ಲ, ಬೋನ್ಲೆಸ್ ಮಾಡ್ಬೋದಾ? ಓಕೆ, 2 ಕೂಡ ಇದು ಚೆನ್ನಾಗಿದೆ. ಇದರ ಜೊತೆ ಅದು ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿದೆ. ಈಗ ಜ್ಯೂಸ್ ಕುಡಿಯೋದಲ್ಲ, ಇದು ಲೆಮನ್ ಜ್ಯೂಸ್ ಅಲ್ಲ. ಹಾಂ, ಇದೆಲ್ಲ ಲೆಮನ್ ಇದು ಫ್ಲೇವರ್ ಹಾಗೆ ಜಾಸ್ತಿ ಕಾಣ್ತಾ ಉಂಟಲ್ಲ.
ಕಹಿ ಗೊತ್ತಾಗ್ತಾ ಇದೆಯಾ? ಕಹಿ ಗೊತ್ತಾಗ್ತಿಲ್ಲ, ಅಂದ್ರೆ ಫ್ಲೇವರ್ ಆ ತರ ಗೊತ್ತಾಗ್ತದೆ. ಅಂದ್ರೆ ನಾವೀಗ ನಾರ್ಮಲ್ ಆಗಿ ಲೆಮನ್ ಜ್ಯೂಸ್ ಕುಡಿಯೋದು ಹೇಗೆ ಅಂತ ಹೇಳಿದ್ರೆ ಅಂದ್ರೆ ಅದರದ್ದು ಸಿಪ್ಪೆ ಹಾಕಿದ್ದೇನಲ್ಲ, ಸೊ ಅದು ಫ್ಲೇವರ್ಗೋಸ್ಕರನೇ ಹಾಕೋದು. ಹೌದು, ಇದರದ್ದು ನಾರ್ಮಲ್ ಆಗಿ ತೆಂಗಿನ ಹಾಲೆಲ್ಲ ಹಾಕಿ ಮಾಡೋದು ಚೆನ್ನಾಗಿರುತ್ತೆ. ಇದಂತೂ ಆರೋಗ್ಯಕರವಾಗಿರುತ್ತೆ. ಲೆಮನ್ ಜ್ಯೂಸ್ ಚೆನ್ನಾಗಿರೋದಕ್ಕಿಂತ ಲೆಮನ್ ಆರೋಗ್ಯ ಕೂಡ ಒಳ್ಳೇದಿರುತ್ತೆ. ಆರೋಗ್ಯ ಚೆನ್ನಾಗಿದ್ರೇನೆ ಏನು ಭಾಗ್ಯ ಅಂತ ಹೇಳಿದಾಗೆ, ಆರೋಗ್ಯವೇ ಭಾಗ್ಯ ಅಂತ ಹೇಳಿದಾಗೆ ಈ ತರ ಜ್ಯೂಸ್ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೇದು. ಸಮ್ಮರ್ ಟೈಮಲ್ಲೆಲ್ಲ ಈ ತರ ಕುಡಿಬೋದಲ್ಲ. ಎರಡು ಕೂಡ ಸಾಕಾಗಿರುತ್ತೆ. ಒಂದು ಚಿಕನ್ ಪಾಪ್ಕಾರ್ನ್ ಮತ್ತು ಇನ್ನೊಂದು ಲೆಮನ್ ಜ್ಯೂಸ್, ಎರಡು ಸಾಕಾಗಿತ್ತು. ಟೇಸ್ಟಿಯಾಗಿ ಬಂದಿದೆ. ಹಾಗೆ ಹೇಗೆ ಅನ್ನಿಸ್ತು ನಿಮ್ಗೆ ಎರಡು ಅಡಿಗೆ ಮಾಡಿ? ನನಗೆ ತುಂಬಾ ಖುಷಿ ಆಯ್ತು. ಬರ್ತಾ ಇರ್ತೇನೆ, ಇನ್ನೊಬ್ಬರಿಗೆ ಹೇಳ್ಕೊಡ್ತಾ ಇರ್ತೇನೆ, ಸೊ ತುಂಬಾ ಖುಷಿ ಆಗ್ತದೆ. ಓಕೆ, ಸ್ಪೆಷಲ್ ಆಗಿ ನಾವು ಇವತ್ತು ವೀಕ್ಷಕರಿಗೆ ಹೇಳಲೇಬೇಕು, ನೀವು ಎರಡು ಜ್ಯೂಸ್ ಮಾಡಿ ಕೊಟ್ಟಿದ್ದು. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಹುಟ್ಟಿದಬ್ಬ ಅಲ್ಲ, ನಿಮಗೆ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ಇನ್ನೂ ಜಾಸ್ತಿ ಬರ್ತ್ಡೇಗಳು ಬರ್ತಾ ಇರಲಿ, ಹೀಗೆ ನಮಗೆ ಅಡಿಗೆಗಳನ್ನ ಹೇಳಿಕೊಡ್ತಾ ಇರಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಏನೇ ಅಡುಗೆ ಮಾಡಿದ್ರು ಅಡುಗೆಗೆ ಒಂದು ಆಯಿಲ್ ಅಂತ ಬೇಕಲ್ಲ, ಹಾಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಟೋಸ್ಟರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸುಷ್ಮಿತಾ ಅವರು ಚಿಕನ್ ಪಾಪ್ಕಾರ್ನ್ ಮತ್ತು ಲೆಮನ್ ಜ್ಯೂಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದೆ. ನಾನಂತೂ ಇದನ್ನು ಕಾಲ್ ಮಾಡಿಕೆ ಕಾಯ್ತಾ ಇದ್ದೇನೆ. ಹಾಗಾಗಿ ನಾನು ಇದನ್ನು ಫುಲ್ ಕಾಲ್ ಮಾಡ್ತಾನೆ. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.